ಕಳೆದ ಜನವರಿ 25ರಂದು ಕೋಟ ಹೈಸ್ಕೂಲ್ ಬಳಿ ಪ್ರಶಾಂತ್ ಎನ್ನುವರ ಮೇಲೆ ಕೋಟ ಠಾಣೆಯ ಆರಕ್ಷಕರು ದರ್ಪ ತೋರಿದ್ದಾರೆ ಎಂಬುದನ್ನು ಪ್ರತಿಭಟಿಸಿ ಕೋಟಾದಲ್ಲಿ ಒಂದು ಪ್ರತಿಭಟನೆ ನಡೆಯಿತು. ಕೋಟದ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಗಾಣಿಕ ನೇತೃತ್ವದಲ್ಲಿ ಸಾಲಿಗ್ರಾಮದಿಂದ ಕೋಟ ಹೈಸ್ಕೂಲ್ವರೆಗೆ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಬಳಿಕ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ದಿನೇಶ್ ಗಾಣಿಗ, ಪೊಲೀಸ್ ಇಲಾಖೆ ಇರುವುದು ಜನರ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುವುದಕ್ಕೆ, ಮನಬಂದಂತೆ ಕಾರ್ಯನಿರ್ವಹಿಸಲು ಅಲ್ಲ. ಈ ಪ್ರಕರಣದಲ್ಲಿ ಭಾಗಿಯಾದ ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಹಾಗೂ ತಾಯಿ ಮಗನಿಗೆ ನ್ಯಾಯ ದೊರಕಿಸಬೇಕು, ಇಲ್ಲವಾದಲ್ಲಿ ಉಗ್ರ ಪ್ರತಿಭಟನೆಯನ್ನ ನಡೆಸುತ್ತೇವೆ ಅಂತ ಎಚ್ಚರಿಕೆ ನೀಡಿದರು. ಈ ಸಂದರ್ಭ ಬ್ರಹ್ಮಾವರ ವೃತ್ತ ನಿರೀಕ್ಷಕ ಅನಂತ ಪದ್ಮನಾಭ, ಕೋಟ ಠಾಣೆಯ PSI ಸಂತೋಷ್ ಬಿಬಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಂಯಮದಿಂದ ವರ್ತಿಸಬೇಕು. ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಬಾರದಾಗಿರ್ಬೇಕಂತ ನಾನು ಮಾಧ್ಯಮದವರ ಮೂಲಕ ವಿನಮ್ರವಾಗಿ ಆ ತಾಯಿ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ನೀವೇನಾದರೂ ಇದು ನೇತೃತ್ವ ಏನಿಲ್ಲ, ನಾನು ಈ ಭಾಗ ಅನ್ಯಾಯಕ್ಕಾಗಿ ಅವರ ವಿಚಾರಿಸಿಕೊಂಡು ನಾನು ಬಂದಿದ್ದೇನೆ. ಯಾಕಂದರೆ ಅವರ ತಾಯಿ ಆ ಮಗನ ಕೈ ನೋಡಿ ಹೊಡೆದಿರುವಂಥ ದಾಖಲಾತಿಯನ್ನು ನೋಡಿ, ಇಲ್ಲಿ ನೋಡಿ, ಸುಮ್ಮನೆ ನೀವು ಹೇಳ್ತಾ ಇಲ್ಲ, ಕೈ ನೋಡಿ ಹೊಡೆದಿರುವಂಥದ್ದು ಇಲ್ಲಿದೆಯಲ್ಲ ದಾಖಲಾತಿ, ಇನ್ಬೇಕಾ ಬೆನ್ನು ತೋರಿಸ್ಬೇಕಾ ನೋಡಿ ಲಾಠಿ ಪೇಟೆ ಎಲ್ಲ ಎಷ್ಟಿದೆ ನೋಡಿ. ಹಾಗಾದರೆ ಒಂದು ದೌರ್ಜನ್ಯಕ್ಕೊಂದು ಮಿತಿ ಇಲ್ವಾ?